ಈಗಿನ ಮಕ್ಕಳಿಗೆ ಜೈ ಶ್ರೀರಾಮ್ ಅಂದ್ರೆ ಹಿಂದುತ್ವ ಅಂತಾಗಿದೆ. ಆದರೆ ಅದು ಹಿಂದುತ್ವ ಅಲ್ಲ. ನಾವು ಅಂದು ಕಷ್ಟಪಟ್ಟಿದ್ದು ನಿಜವಾದ ಹಿಂದುತ್ವ ಅಂತ ಹಿರಿಯ ಬಿಜೆಪಿ ಮುಖಂಡ ಪುತ್ತೂರಿನ ಡಾಕ್ಟರ್ ಎಂ.ಕೆ. ಪ್ರಸಾದ್ ಭಂಡಾರಿ ಹೇಳಿದ್ದಾರೆ. ವಾಜಪೇಯಿ ಜನ್ಮ ಶತಾಬ್ದಿಯ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರನ್ನ ಮನೆಯಲ್ಲೇ ಸನ್ಮಾನಿಸಿದ್ದು ಈ ವೇಳೆ ಈ ವಿಚಾರ ಪ್ರಸ್ತಾಪಿಸಿದ್ದಾರೆ. ನಿಜವಾದ ಹಿಂದುತ್ವ ಯಾರಿಗೂ ಗೊತ್ತಿಲ್ಲದೆ ಎಲ್ಲರೂ ತಾವೇ ದೊಡ್ಡ ಜನ ಅಂತ ಹೇಳ್ತಾರೆ. ಜೈ ಶ್ರೀರಾಮ್ ಅಂತ ಕೇಸರಿ ಶಾಲು ಕೈಲಿ ತಿರುಗಿಸಿದ್ರೆ ಹಿಂದುತ್ವ ಆಗೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಹಿಂದುತ್ವಕ್ಕೆ ತ್ಯಾಗ ಬೇಕು, ಸರ್ವಸ್ವವನ್ನ ದಾನ ಮಾಡೋ ಗುಣ ಇರಬೇಕು, ಜೊತೆಗೆ ದೇಶದ ಮೇಲೂ ಗೌರವ ಇರಬೇಕು ಅಂತ ಅವರು ವ್ಯಾಖ್ಯಾನಿಸಿದ್ದಾರೆ. ಈಗಿನ ಮಕ್ಕಳಿಗೆ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಬಿಜೆಪಿ ಇದು ಹಿಂದುತ್ವ ಅಂತ. ಹಿಂದುತ್ವ ಅದಲ್ಲ, ನಾವು ಅದು ಕಷ್ಟಪಟ್ಟದ್ದು ಹಿಂದುತ್ವ. ಆ ಹಿಂದುತ್ವವನ್ನು ಇವತ್ತು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ನಾವೇ ದೊಡ್ಡ ಜನ ಅಂತ ಹೇಳ್ತಾರೆ. ಅದು ಹಾಗೆಲ್ಲ. ಜೈ ಶ್ರೀರಾಮ್ ಅಂತೇಳಿ ಹೀಗೆ ಇದನ್ನು ಕೇಸರಿ ಬಟ್ಟೆಯನ್ನು ಸುತ್ತಿದ ಕೂಡಲೇ ಹೀಗೆ ಮಾಡಿದ ಕೂಡಲೇ ಹಿಂದುತ್ವ ಆಗಲಿಲ್ಲ. ಹಿಂದುತ್ವಕ್ಕೆ ತ್ಯಾಗ ಬೇಕು, ಸರ್ವಸ್ವವನ್ನು ದಾನ ಮಾಡುವುದು ಇರಬೇಕು, ಮತ್ತು ದೇಶದ ಮೇಲೆ ಭಕ್ತಿ ಬೇಕು, ದೇವರ ಮೇಲೆ ಭಕ್ತಿ ಬೇಕು, ಮತ್ತು ಲೀಡರ್ಸ್ ಹೇಳಿದಾಗ ಕೇಳಬೇಕು. ಅದು ಮುಖ್ಯ. ಮೊದಲೆಲ್ಲ ಒಂದು ಇಲೆಕ್ಷನ್ ನಿಲ್ಲು ಅಂತ ಹೇಳಿದರೆ ಒತ್ತಾಯ ಮಾಡಿ ನಿಲ್ಲಿಸು. ಈಗ ಹಾಗೆಲ್ಲ, ಈಗ ಜಗಳ. ನಿನ್ನೆ ರಾತ್ರಿ ಕೂಡ ಇಲ್ಲಿ ಬಂದಿದ್ದರು, ನಮಗೆ ಸೀಟ್ ಕೊಡಬೇಕು ಅಂತೇಳಿ ಹೇಳಲಿಕ್ಕೆ ಬಂದಿದ್ದರು. ನಾನು ಎಣಿಸೋದು ಇದು ಯಾವ ಕರ್ಮ ಅಂತ. ಇದೇ ವೇಳೆ ಮಾತನಾಡಿದ ಅವರು 1991ರಲ್ಲಿ ಪುತ್ತೂರಿನಲ್ಲಿ ಬಿಜೆಪಿ ಯಾವ ಪರಿಸ್ಥಿತಿಯಲ್ಲಿ ಇತ್ತೋ ಅದೇ ಪರಿಸ್ಥಿತಿಯಲ್ಲಿ ಈಗ ಇದೆ ಎಂದಿದ್ದಾರೆ. ಅಂದರೆ ಅಂದು ನಮ್ಮ ಛಲದಿಂದ ಬಿಜೆಪಿ 400 ಮತಗಳಿಂದ ಗೆದ್ದು ಡಿ.ವಿ. ಸದಾನಂದ ಗೌಡರು ಶಾಸಕರಾದರು. ದೈವಬಲ ಇದ್ದ ಕಾರಣ ಆ ಸಮಯದಲ್ಲಿ ನಡೆದ ಜಯಂತ್ ರೈ ಕೊಲೆ ಕೂಡ ಬಿಜೆಪಿ ಗೆಲುವಿಗೆ ಪರೋಕ್ಷ ಕಾರಣ ಅಂತ ಹೇಳಿದ್ದಾರೆ. ಅಂದಿನ ಘಟನೆಯನ್ನು ನೆನಪಿಸಿದ ಪ್ರಸಾದ್ ಭಂಡಾರಿ, ಜಯಂತ್ ರೈ ಇದ್ದಿದ್ರೆ ಬೂತ್ ಕ್ಯಾಪ್ಚರ್ ಮಾಡಿ ಬಿಜೆಪಿಯನ್ನ ಅಂದು ಕೂಡ ಸೋಲಿಸ್ತಾ ಇದ್ರು ಅಂತ ಹೇಳಿದ್ದಾರೆ. ಬಿಜೆಪಿ ಯಾವ ಹಂತದಲ್ಲಿತ್ತಂದರೆ ಭಯಂಕರ. ಈಗಿನ ಪರಿಸ್ಥಿತಿ ಏನು ಉಂಟು ಹಾಗೇ ಇತ್ತು. ಆದರೆ ಅವತ್ತಿನ ಛಲದಿಂದ ಗೆದ್ದು ನಾವು ಗೆದ್ದೆವು. ಡಿ.ವಿ. ಅವರು ಗೆದ್ದರು. 400 ಓಟ್ ಆದರೂ ಸರಿ, ಅದು ಗೆದ್ದರು. ಮತ್ತು ಅವಾಗ ದೈವಬಲ ಇದ್ದಿದ್ದರಿಂದ ನಾವು ಗೆದ್ದೆವು. ಯಾಕಂತ ಹೇಳಿದರೆ ಆ ಜಯಂತ್ರೆಯನ್ನು ಆ ಹುಡುಗ, ಕ್ರಿಶ್ಚಿಯನ್ ಹುಡುಗ ಸುನೀಲ್, ಅವ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರೂ ಕೂಡ ನಡುವಿಗೆ ಹೋಗಿ ಅವನ ಮಂಡೆ ಗುಂಡಿಟ್ಟು ಕೊಂದ. ಅದೊಂದು ಭಾರಿ ಆಶ್ಚರ್ಯದ ವಿಷಯ. ಅಷ್ಟು ಜನ ಇರುವಾಗ ಹೇಗೆ ಕೊಂದ ಅಂತೇಳಿ ಹಾಗೆಲ್ಲ ಓಡಿದ್ರಂತೆ. ಕಾಂಗ್ರೆಸ್ನಲ್ಲಿ ಇದ್ದವರೆಲ್ಲ ಓಡಿದ್ರಂತೆ, ಯಾರೂ ನಿಲ್ಲಿಲ್ಲ ಅಂತ. ನಮಗೆ ಹೊಡಿತಾರೆ ಅಂದರೆ ಎಷ್ಟು ಧೈರ್ಯದವರು ಇರ್ಬೋದು ಹೇಳಿ. ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಕೂಡ ಯಾರು ಮಾಡಲಿಲ್ಲ. ಕೊಂದು ಅದು ಕಾಂಗ್ರೆಸ್ಸಿನ ಅವನತಿ ಕಾರಣ ಆಯಿತು. ಅಲ್ಲಿಂದ ಕಾಂಗ್ರೆಸ್ ಡೌನ್ ಆಗಲಿ ಶುರುವಾಯಿತು. ಬಹುಶಃ ಜಯಂತ್ರ ಇದ್ದಿದ್ದರೆ ಅವ ಬೂತ್ ಕ್ಯಾಪ್ಚರಿಂಗ್ ಎಲ್ಲ ಮಾಡ್ತಿದ್ದ. ಮಾಡಿ 400 ಓಟನ್ನು ಹೇಗೂ ತಪ್ಪಿಸಿ ನಮ್ಮನ್ನು ಸೋಲಿಸ್ತಿದ್ದ.